ರಾಜಕಾರಣಿಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅದು ಮುಂಚೂಣಿಯಲ್ಲಿ ಇರ್ತಾರೆ. ಕಾರಣ ಹುಟ್ಟು ಮತ್ತು ಸಾವುಗಳ ನಡುವೆ ಅವರು ಬದುಕಿದ ಆ ಅದ್ವಿತೀಯವಾದಂತಹ ಒಂದು ಸಾಧನೆಗಳು ಅದು ಸರ್ವಸ್ವವಾಗಿ ಮತ್ತು ಈ ಜಗತ್ತು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಶ್ರೀಮತಿ ಇಂದಿರಾಜಿಯನ್ನ ಈ ದೇಶ ಮತ್ತು ಜಗತ್ತು ಕೊಂಡಾಡ್ತದೆ. ಅವರು ಕೇವಲ ಒಬ್ಬ ಕಾಂಗ್ರೆಸ್ಸಿನ ನಾಯಕಿಯಾಗಿ ಅಲ್ಲ, 1984 ಈ ಜಗತ್ತು ಮರೆಯಲಾಗದ ಒಂದು ದಿನ. ಆದರೆ ಆ ಜಗತ್ತು ಯಾಕೆ ಮರೆಯಲಾಗದ ದಿನವನ್ನಾಗಿ ಅವರು ಮಾರ್ಪಡಿಸಿದ್ರು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಸುಮಾರು 67 ವರ್ಷಗಳ ಒಂದು ದೀರ್ಘ ಜೀವನದ ಇತಿಹಾಸದಲ್ಲಿ ಶ್ರೀಮತಿ ಇಂದಿರಾಜಿಯವರು ಯಾರು ಮಾಡದ ಮನುಷ್ಯನಿಗೆ ಏನು ಬೇಕು, ಈ ದೇಶಕ್ಕೆ ಏನು ಬೇಕು ಎನ್ನುವ ಕಲ್ಪನೆಗಳನ್ನು ಇಟ್ಟುಕೊಂಡು ಈ ದೇಶವನ್ನು ಮುನ್ನಡೆಸಿದಂಥ ಈ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಜಿ ಸುಮಾರು 16 ವರ್ಷಗಳ ಕಾಲ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮಹಿಳೆ ಸಾಧಕಿಯಾಗಿ ಏನು ಮಾಡ್ಬೋದು ಎನ್ನುವುದನ್ನು ತೋರಿಸಿಕೊಟ್ಟಂಥ ಧೀಮಂತ ನಾಯಕಿ ಶ್ರೀಮತಿ ಇಂದಿರಾಜಿ ಅವರು ಹಾಕಿಕೊಟ್ಟ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. 20 ಅಂಶದ ಕಾರ್ಯಕ್ರಮಗಳು ಇವತ್ತು ಈ ದೇಶದಲ್ಲಿ ಏನಾದರೂ ಒಂದು ಹಸಿರು ಮತ್ತು ಉಸಿರನ್ನ ಇವತ್ತು ಈ ದೇಶದ ಗ್ರಾಮೀಣ ಭಾಗದ ಕಟ್ಟಕಡೆಯ ವ್ಯಕ್ತಿ ಇವತ್ತು ಸೇವಿಸ್ತಾನೆ ಅಂತಾದರೆ ಅದು ಶ್ರೀಮತಿ ಇಂದಿರಾಜಿಯವರ ಆ 20 ಅಂಶದ ಕಾರ್ಯಕ್ರಮಗಳು ಅಂತ ನಾವು ನೆನಪಿಡಬೇಕಾಗ್ತದೆ. ಇವತ್ತು ಬೇರೆ ಬೇರೆ ರೀತಿಯ ಸಂಗ್ರಾಮಗಳು ಸಂಗತಿಗಳು ನಡೆಯುತ್ತೆ ಈ ದೇಶದಲ್ಲಿ. ಭಾರತ ಮತ್ತು ಪಾಕಿಸ್ತಾನಗಳ ಯುದ್ಧಗಳ ನಡುವೆ ಬಾಂಗ್ಲಾ ಎನ್ನುವಂಥ ಕೂಸನ್ನು ಸೃಷ್ಟಿ ಮಾಡಿ ಆ ಬಾಂಗ್ಲಾ ನಿರಾಶ್ರಿತರಿಗೆ ಒಂದು ದೊಡ್ಡ ಸಾರ್ವಭೌಮತೆಯನ್ನು ಕೊಟ್ಟಂತ ಒಂದು ಕೀರ್ತಿ ಅದು ಶ್ರೀಮತಿ ಇಂದಿರಾಜಿಯವರಿಗೆ ಸಲ್ಲುತ್ತದೆ. ಇವತ್ತು ಆ ವಿಚಾರಧಾರೆಗಳೇ ಅವರಿಗೆ ಮುಳುವಾಯಿತು. ಯಾವ ಶ್ರೀಲಂಕನ್ ಇವತ್ತು ನಿರಾಶ್ರಿತರು ಇವತ್ತು ನಮಗಿದ್ದಾರೆ, ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಒಂದು ಕೀರ್ತಿ ಅದು ಶ್ರೀಮತಿ ಇಂದಿರಾಜಿಯವರಿಗೆ ಸಲ್ಲುತ್ತದೆ. ಆತ್ಮೀಯ ಬಂಧುಗಳೇ, 1990-91 ದಶಕಗಳು ಈ ದೇಶದಲ್ಲಿ ಭಾರತೀಯ ಜನತಾ ಅಸ್ತಿತ್ವ ಆರಂಭದ ಒಂದು ದಿನಗಳು. ಕೇವಲ ಒಬ್ಬನೇ ಒಬ್ಬ ಸಂಸತ್ನಲ್ಲಿ ಚರ್ಚೆಗಳನ್ನು ಮಾಡುವಾಗ ಆವಾಗಿನಿರತಕ್ಕಂಥ ಭಾರತೀಯ ಜನತಾ ಪಕ್ಷಗಳು ಕೂಡ ಇವತ್ತು ಜಾತ್ಯತೀತ ನೆಲೆಗಟ್ಟಲ್ಲಿ ಸಮಾಜವಾದಿ ಸಿದ್ಧಾಂತದ ನೆಲೆಗಟ್ಟಲ್ಲಿ ಹುಟ್ಟುಹಾದಂಥ ಭಾರತೀಯ ಜನತಾ ಪಕ್ಷ ಜನತಾ ದಳಗಳು ಹೋಗಿ ಆವಾಗ ಸಂಸತ್ತಿನಲ್ಲಿ ಚರ್ಚೆಗಳಾದಾಗ ಭಾರತ ಮತ್ತು ಪಾಕಿನ ನಡುವೆ ಯುದ್ಧಗಳು ಮತ್ತು ಬಾಂಗ್ಲಾದ ವಿಮೋಚನೆಗಳಿಗೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ಏಕೈಕ ಸಂಸದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಶ್ರೀಮತಿ ಇಂದಿರಾಜಿ ಅಲ್ಲ, ನೀನು ಒಬ್ಬ ದುರ್ಗೆ, ಈ ಜಗತ್ತಿನ ದುರ್ಗೆ, ಈ ದೇಶದ ದುರ್ಗೆ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ನಾವೆಲ್ಲ ಗೌರವ ಕೊಡ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂಲಕ ಬಂದಿದ್ರೆ ಅದು ಕಾಂಗ್ರೆಸ್ಸಿನ ಅಸ್ಮಿತೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಶ್ರೀಮತಿ ಇಂದಿರಾಜಿಯವರ ಅಂತ್ಯ ಆ ಪರಂಪರೆ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಕುಟುಂಬ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಶ್ರೀಮತಿ ಇಂದಿರಾಜಿ, ರಾಜೀವ್ ಜಿ, ಇವತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಯಾವೆಲ್ಲ ತ್ಯಾಗಗಳ ಮೂಲಕ ಇವತ್ತು ನಾವು ನೆನೆಸಿಕೊಳ್ಬೇಕಾಗಿದೆ. ಒಂದು ರೀತಿಯ ಕಾಂಗ್ರೆಸ್ ಶಕ್ತಿಯನ್ನು 1984 ಭುವನೇಶ್ವರದಲ್ಲಿ ಶ್ರೀಮತಿ ಇಂದಿರಾಜಿಯವರ ಕೊನೆಯ ದಿನಗಳ ಮೊದಲಿನ ದಿನ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತಾಡ್ತಾರೆ, ನಾನು ಈ ದೇಶಕ್ಕಾಗಿ ಹುಟ್ಟಿದ್ದೇನೆ, ಬಟ್ ಈ ದೇಶಕ್ಕಾಗಿ ಮಡಿಯುವುದು ಈ ದೇಶದ ವಿಚಾರಗಳಿಗೆಲ್ಲ. ಈ ದೇಶದ ಲಕ್ಷೋಪಲಕ್ಷ ಕೋಟ್ಯ ಲಕ್ಷ ಜನ ಬಡತನದ ರೇಖೆಗಳಲ್ಲಿ ಇರ್ತಕ್ಕಂಥ ಬಡವರ ಕಣ್ಣೀರಿಗಾಗಿ ನಾನು ಮರಣ, ನನ್ನ ಪ್ರತಿಯೊಂದು ರಕ್ತ ಕೂಡ ಈ ಭಾರತಾಂಬೆಯ ಮಡಿಲಿಗೆ ಲೀನಾಗುವುದು ಮುಂದಿನ ದಿನ. ನಾನು ಹೆದರುವವಳಲ್ಲ, ನನ್ನ ರಕ್ತದ ಕಣ ಕೂಡ ಈ ದೇಶದ ಮಣ್ಣಿನಲ್ಲಿ ಲೀನಾಗಬೇಕು ಎನ್ನುವಂತಹ ಮಾತನ್ನ ಶ್ರೀಮತಿ ಇಂದಿರಾಜಿಯವರು ಭುವನೇಶ್ವರದಲ್ಲಿ ನಡೆದಂತಹ ಸಾರ್ವಜನಿಕ ಒಂದು ಸಮಾರಂಭದಲ್ಲಿ ಮಾತಾಡಿದರೆ ಮರು ದಿವಸ ಅವರ ಇವತ್ತು ಅಂಗರಕ್ಷಕರುಗಳಾದಂಥ ಬಿಯಾನ್ಸಿ ಮತ್ತು ಇನ್ನೊಬ್ಬರ ಮೂಲಕ ಇವತ್ತು ಹತ್ಯೆಯಾಗಿದ್ರೆ ಈ ದೇಶದ ಒಂದು ಅಸ್ಮಿತೆಗಳು ಅಂತ ನಾನು ಹೇಳ್ತೇನೆ. ಇವತ್ತು ನಾವೇನಾದರೂ ಕಾಂಗ್ರೆಸ್ಸಿನ ಜೀವಗಳು ಇವತ್ತು ಉಳಿದಿದ್ರೆ ಅದು ಶ್ರೀಮತಿ ಇಂದಿರಾಜಿಯವರ ಈ ಭಾರತದ ಮಣ್ಣಲ್ಲಿ ಇರ್ತಕ್ಕಂಥ ರಕ್ತ. ಶ್ರೀಮತಿ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಶಹೀದಾದಂತ ಆ ರಕ್ತ, ಇವತ್ತು ಸೋನಿಯಾಜಿಯವರು ಸರ್ವಸ್ವವನ್ನು ಅಧಿಕಾರವನ್ನು ತ್ಯಾಗ ಮಾಡಿದಂತಹ ರಕ್ತಗಳು ಏನಿದೆ ಅಲ್ಲ ಅದರ ಮೂಲಕ ಇವತ್ತು ಕಾಂಗ್ರೆಸ್ ಜೀವಂತ ಆಗಿದೆ. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಇವತ್ತು ಶ್ರೀಮತಿ ಇಂದಿರಾಜಿಯವರ ಆ ಪುಣ್ಯ ಆ ಆತ್ಮಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕಾಂಗ್ರೆಸ್ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತಿದೆ. ವಿಶೇಷವಾಗಿ ನಮ್ಮೆಲ್ಲರ ಆದರಣೀಯ ನಾಯಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ನೇತೃತ್ವಗಳು ಇವತ್ತು ಮನುಷ್ಯನಿಗೆ ಏನು ಬೇಕು ಎನ್ನುವುದನ್ನು ನಾವು ಕೊಡಬೇಕಾಗ್ತದೆ.
ನಾವು ಅನೇಕ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದಾಗ ಅದು ಯಾರಿಗೂ ಹೊಳೆಯಲಿಲ್ಲ. ಇವತ್ತು ಅನೇಕ ಕಾರ್ಯಕ್ರಮಗಳು, ರಸ್ತೆ, ಚರಂಡಿ, ನೀರು, ಇನ್ನಿತರ ಕಟ್ಟಡಗಳನ್ನ ನಾವು ನೋಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಧ್ವನಿ ಇಲ್ಲದಂತಹ ಒಂದು ಕುಟುಂಬಗಳು ಈ ಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಅನೇಕ ಜನ ಸೂರಿಲ್ಲ, ಇನ್ನಿತರ ವಿಚಾರಗಳೆಲ್ಲ, ಸೂರು ಇದ್ದವರಿಗೆ ಕರೆಂಟ್ ಇಲ್ಲದ ಮನೆಗಳು. ಇವತ್ತು ನಾವೊಂದು ಸರ್ವೆಯನ್ನು ಮಾಡಿದಾಗ ಅನೇಕ ಮನೆಗಳು ವಿದ್ಯುತ್ ಸಂಪರ್ಕ ಇಲ್ಲದಂತಹ ಒಂದು ಮನೆಗಳಿಗೆ ಸಾಮಾನ್ಯ ಶಾಸಕರಿಗೆ ಯಾವ ರೀತಿ ಆಲೋಚನೆಗಳು ಬಂತು ಅಂತ ನನಗೆ ಗೊತ್ತಿಲ್ಲ. ಒಂದು ಶಾಸಕರ ಒಂದು ಲೆಟರ್ ಅಲ್ಲಿ, ಕೆಇಬಿಗೆ ಒಂದು ಅಧಿಕೃತವಾಗಿ ಕೊಟ್ಟಂತಹ ಲೆಟರ್ ಅಲ್ಲಿ ಯಾವುದೇ ಒಂದು ಆಧಾರ ಇಲ್ಲದಂತಹ ಒಂದು ಮನೆಗಳಿಗೆ ಈ ಒಂದು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ರೆ ಅದು ನನ್ನ ಲೆಕ್ಕದಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ಶಾಸಕರ ಲೆಟರ್ ಇಂದ ಆಗಲಿಲ್ಲ. ಅದು ಪುತ್ತೂರು ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಆ ಒಂದು ಲೆಟರ್ ಅಲ್ಲಿ ಆಗಿದೆ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀಮತಿ ಇಂದಿರಾಜಿಯವರ ಕನಸುಗಳು ಮತ್ತು ಆದರ್ಶಗಳು ಆ ಕಟ್ಟ ಕಡೆಯ ವ್ಯಕ್ತಿಯ ಮೇಲೆ ಇತ್ತು ಅಂತ. ವಿಶೇಷವಾಗಿ ಇವತ್ತು ಸನ್ಮಾನ್ಯ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ಅವರನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಶ್ರೀಮತಿ ಇಂದಿರಾಜಿಯವರ ಆತ್ಮಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ನಾವು ರಾಜ್ಯಾಧ್ಯಕ್ಷರು ಪುತ್ತೂರಿಗೆ ಬರುವಾಗ ಅವರನ್ನೊಂದು ಸ್ವಾಗತ ಮಾಡುವ ರೀತಿಯಾಗಿ ಎಲ್ಲ ನಾಯಕರ ಒಮ್ಮತ ಅಭಿಪ್ರಾಯದಂತೆ ಯಾವ ರೀತಿ ಮಾಡೋದಂತ ಇವತ್ತು ಸಭೆ ಕರೆದಿದ್ದೇವೆ. ಹಾಗೆ ಅವರವರ ಅಭಿಪ್ರಾಯ ತಿಳಿಸಬಹುದು. ದಯವಿಟ್ಟು ನಮ್ಮ ಅಭಿಪ್ರಾಯ ಏನಂದರೆ, ಅವರನ್ನು ನಗರ ಅಲ್ಲಿನ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ಬಿಡುವುದಂತೆ, ಆದರೆ ಬೊಲ್ವಾರಲ್ಲಿ ನಮ್ಮ ಪಕ್ಷದ ಎಲ್ಲ ಬ್ಯಾನರ್, ಚಿಹ್ನೆ, ಪಕ್ಷದ ಒಂದು ಫ್ಲಾಗ್ ಅಲ್ಲಿ ಹಿಡಿದುಕೊಂಡು 5 ನಿಮಿಷ ಅಲ್ಲಿ ಇಳಿಸಿ ಅವರನ್ನು ನಾವು ಪುತ್ತೂರು ಕಾಂಗ್ರೆಸ್ಸಿಗೆ ಒಂದು ಸ್ವಾಗತ ಮಾಡಿ ಆಮೇಲೆ ನಾವು ಜನಮನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂತ ಒಂದು ಅಭಿಪ್ರಾಯ ನಮ್ಮದು. ಅದಕ್ಕೆ ಪರಿಸರಿಸುವಂತ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಬಗ್ಗೆ ನಮ್ಮ ಮೊಹಮ್ಮದ್ ಬಡಗನೂರವರು ವಿಚಾರವನ್ನು ಹೇಳಿದರು. 1917 ನವೆಂಬರ್ 19ರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬ ಗ್ರಾಮದಲ್ಲಿ ಇಂದಿರಾ ಗಾಂಧಿಯವರು ಜನನ ಆಗಿದೆ. ಅಕ್ಟೋಬರ್ 31, 1984 ತನ್ನ 66ನೇ ವಯಸ್ಸಿನಲ್ಲಿ ನವದೆಹಲಿಯಲ್ಲಿ ಅವರನ್ನು ಅವರ ಏನು ಪರ್ಸನಲ್ ಗಾರ್ಡ್ ಇದ್ದಾರೆ ಅವರೇ ಅವರನ್ನು ಗುಂಡುಕ್ಕಿ ಕೊಲ್ಲುವಂಥ ವಿಚಾರವು ಆಗಿದೆ. ಇಡೀ ದೇಶವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿದೆ. ಕಣ್ಣೀರು ಯಾಕೆ ಹಾಕಿದ್ರು ಅಂತ ನಿಮಗೆಲ್ಲ, ನಮಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಗೊತ್ತಿರ್ಬೋದು. ಇಂದಿರಾ ಗಾಂಧಿಯವರು ಮಾಡಿದಂಥ ಒಂದು ದೊಡ್ಡ ಕೆಲಸ ಏನು ಅಂತ. ಇವತ್ತು ಉಳುವವನೇ ಒಡೆಯ ಅನ್ನುವ ಒಂದು ಕಾನೂನನ್ನು ತಂದು ಎಷ್ಟೋ ಕುಟುಂಬಗಳು, ಎಷ್ಟು ಜನನೆಲ್ಲ ತಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ. ಒಂದಷ್ಟು ಭಾಗ, ಅದೊಂದು 10% ಇರ್ಬೋದು. 90% ಜನರಿಗೆ ಇವತ್ತು ತಮ್ಮ ಉಳುಮೆ ಮಾಡುತ್ತಿರುವಂಥ ಜಾಗದ ಹಕ್ಕನ್ನು ಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡುವಂಥದ್ದು. ಯಾರು ಕೂಡ ಈಗಿನ ಜನಾಂಗ, ಈಗಿನ ಪೀಳಿಗೆ ಅದನ್ನು ಮರೆತಿದೆ ಅಂತ ನಾನು ಹೇಳಲಿಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕಂತ ಹೇಳಿದ್ರೆ ಅದನ್ನು ನೆನಪಿಟ್ಕೊಂಡ್ರೆ ಇವತ್ತು ಯಾರಾದರೂ 1 ಎಕರೆ 2 ಎಕರೆ 3 ಎಕರೆ ಜಾಗೆ ಉಳುಮೆ ಮಾಡ್ತಿದ್ರೆ ಅವರ ಸ್ವಂತ ಹೆಸರಿನಲ್ಲಾಗಿದೆ ಅಂತ ಹೇಳಿದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಟ್ಟದ್ದು. ಅದನ್ನು ನಾವು ಮನವರಿಕೆ ಮಾಡುವಲ್ಲೂ ಕೂಡ ನಾವು ಹಿಂದೆ ಬಿದ್ದಿದ್ದೇವೆ. ಬಹುಶಃ ಅದೆಲ್ಲ ಕುಟುಂಬಗಳಿಗೆ ಶಕ್ತಿಯಾಗಿ ನಿಂತಹ ಒಂದು ಕಾನೂನು ಅವರು ಮಾಡಿರುವಂಥದ್ದು. ಆನಂತರ ಈಗ ಹೇಳಿದಾಗೆ ಗ್ರೀನ್ ರೆವಲ್ಯೂಷನ್ ಮಾಡುವಂಥ ನಮ್ಮ ಮೊಹಮ್ಮದ್ ಬಡಗನೂರ್ ಅವರು ಹಸಿರು ಕ್ರಾಂತಿಯನ್ನು ಮಾಡಿದವರು. ಆನಂತರ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಜಯ ಗಳಿಸಿ ದೇಶಕ್ಕೆ ಶಕ್ತಿಯನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ಭಾರತವನ್ನು ಗುರುತಿಸುವ, ಭಾರತ ಶಕ್ತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದನ್ನೆಲ್ಲ ನಾವು ನೆನಪಿಸುವ ಅವಶ್ಯಕತೆ ಇದೆ. ನಾವು ಹಿಂದೆ ಮಾಡಿದಂಥ, ಹಿಂದೆ ಈ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಮಾಡಿದ ವ್ಯಕ್ತಿಗಳನ್ನು ನೆನಪಿಸುವಲ್ಲಿ ಭಾರಿ ಹಿಂದೆ ಇದ್ದೇವೆ.
ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿರ್ಬೋದು. ಕಾನೂನು ಮಾಡೋದು, ಬೇರೆಯವರಿಗೆ ಸಹಕಾರ ಮಾಡೋದು, ಕಟ್ಟ ಕಡೆಯ ವ್ಯಕ್ತಿಗೆ ಸ್ಪಂದನೆ ಕೊಡುವಂಥದ್ದು, ಇದೆಲ್ಲ ಮಾಡಿದ್ದಾರೆ. ಜೊತೆಯಲ್ಲಿ ತನ್ನ ಜೀವವನ್ನು ಕೂಡ ಈ ದೇಶಕ್ಕಾಗಿ, ಭಾರತಕ್ಕಾಗಿ, ಜನತೆಗಾಗಿ ಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಹತ್ಯೆಯನ್ನು ನೀವು ನೋಡಿರ್ಬೋದು. ಇಂದಿರಾ ಗಾಂಧಿ ಅವರ ಹತ್ಯೆ ಹೇಗಿತ್ತು? ತನ್ನ ಸ್ವಂತ ಮನೆ ಎದುರುಗಡೆ ತನ್ನನ್ನು ಕಾವಲುಗಾರ ಕಾಯೋಣೆ ಕುಂತಾನೆ ಅಂತ ಹೇಳಿದ್ರೆ ಅವರ ಇಡೀ ರಕ್ತವನ್ನು ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ಮರಣ ಹೇಗಿತ್ತು? ಏನು ಅವರೇನೋ ಆಸ್ತಿ ಮಾಡಲಿಕ್ಕೆ ಮಾಡಿದಂತಲ್ಲ, ಅವರು ದೇಶಕ್ಕಾಗಿ, ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದರು. ಇದನ್ನು ನಮ್ಮ ಯುವ ಪೀಳಿಗೆ ಹೇಳುವಲ್ಲಿ ಕೂಡ ನಾವು ಮನವರಿಕೆ ಮಾಡುವಂಥ ಅವಶ್ಯಕತೆಗಳು ಇದೆ ಅಂತ ನನ್ನ ಅನಿಸಿಕೆ. ಹುಟ್ಟಿನಲ್ಲಿ ಇವತ್ತು ಅವರ ನುಡಿನ ಮನೆಗಳನ್ನು ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಹೊಸತಾಗಿ ಬಂದ ತಂಡ ಆಲ್ವಾ ಮತ್ತೆ ಇನ್ನು 2 ಯುವಕರು ಇವತ್ತು ತಂಡವನ್ನು ಸೇರ್ಕೊಂಡಿದ್ದಾರೆ. ಅವರಿಗೆ ಹಿರಿಯರ ಮಾರ್ಗದರ್ಶನ ಇದೆ. ಕಚೇರಿಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದ ನಿಮಗೆಲ್ಲ ಅಭಿನಂದನೆ. ಎಲ್ಲ ಕಡೆ ಈ ರೀತಿಯ ಕೆಲಸಗಳು ಆಗಲಿ, ಒಳ್ಳೆ ರೀತಿಯ ಕಚೇರಿಯನ್ನು ನೋಡುವಾಗ ಸಂತೋಷ ಆಗ್ತದೆ. ಯಾವಾಗಲೂ ನಾನು ಅವರಿಗೆ ಮನಸ್ಸಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಉಂಟು. ನೀವು ಹಿಂದಿನವರ ವಿಚಾರಗಳನ್ನು ಯಾವುದೇ ಕೆಲಸ ಮಾಡಿದರೆ ಅವರ ಅನುಮತಿಯನ್ನು ಪಡ್ಕೊಂಡು ಅವರ ಅಭಿಪ್ರಾಯವನ್ನು ತಗೊಂಡು ಮುಂದೆ ಹೋಗಬೇಕು ಅಂತ ಯಾವಾಗೆ ನಾನು ಹೇಳ್ತೇನೆ. ಡಾಕ್ಟರ್ ಕೂಡ ಈಗ ಮಾತಾಡುವಾಗ ನೋಡಿದೆ, ಒಂದು 5 kg ಜಾಸ್ತಿ ಆಗಿದ್ದಾರೆ, ಹೊಟ್ಟೆ ಎಲ್ಲ ಬಂದಿದೆ. ಈಗ ಮನೆಯಲ್ಲಿ ಕೆಲಸ ಕಡಿಮೆ ಇದೆ, ಟೆನ್ಷನ್ ಕಡಿಮೆ ಇದೆ ಕಾಣ್ತದೆ. ಯಾವಾಗಲೂ ಫೋನ್ ಬರ್ಬಿಡು ಅಂತ ಹೇಳ್ತಾರೆ. ಕನಿಷ್ಠ ಮುಖ ಎಲ್ಲ ಸ್ವಲ್ಪ ಅಗಲಾಗಿದೆ. ಒಂದು 5 kg ಡಾಕ್ಟರ್ ಈಶ್ವರನ ಆಗಿದ್ದಾರೆ. ಡಾಕ್ಟರ್ ಸ್ವಲ್ಪ ವೀಟ್ ಜಾಸ್ತಿ ಆಗಿದೆ. ಇವತ್ತು ಇನ್ನೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಮಹಮ್ಮದ್ ಬಡಗಲ್ಲೂರವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಳ್ಳುವ ಮುಂದಿನ ದಿವಸದಲ್ಲಿ ತಗೊಳ್ಳಿದ್ದಾರೆ. ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಡಾಕ್ಟರ್ ಈಗ ತೆಗೆದುಕೊಳ್ಳಿಕ್ಕೆ ಇದ್ದಾರೆ. ಮುಂದಿನ ವರ್ಷ ಡಾಕ್ಟರಿಗೆ ಕೂಡ ಜಿಲ್ಲಾ ಪ್ರಶಸ್ತಿಯನ್ನು ಕೊಡಬೇಕು. ನಾವು ನಮ್ಮವರಿಗೆ ಒಂದಷ್ಟು ಜನರಿಗೆ ಜಿಲ್ಲಾ ಪ್ರಶಸ್ತಿ, ತಾಲೂಕು ಪ್ರಶಸ್ತಿಗಳನ್ನೆಲ್ಲ ಕೊಡುವಂಥ ಕೆಲಸಗಳು ಆಗಿದೆ. ಪಕ್ಷ ಅಂತ ಈ ರೀತಿ ಕಟ್ಟಿಕೊಂಡು ಬರುವಂಥ ಜವಾಬ್ದಾರಿ ನಮ್ಮ ಹತ್ರ ಎಲ್ಲ ಇದೆ. ಮಹಮ್ಮದ್ ಬಡಗನೂರವರಿಗೆ ಎಲ್ಲ ನಿನ್ನೆ ಪೊಲೀಸ್ ರಿಪೋರ್ಟ್ ಎಲ್ಲ ಆಗಿದೆ. ಇನ್ನು ಅವರಿಗೆ ನೀವು ಅಭಿನಂದನೆಗಳನ್ನು ಸಲ್ಲಿಸಬಹುದು. 4 ಜನ ನಮ್ಮ ಈ ಭಾಗದವರು, ಇನ್ನೊಬ್ಬರು ಈಗ ಬಂದು ಹೂ ಕೊಟ್ಟವರು, ಅವರಿಗೂ ಕೂಡ ಆಗಿದೆ. ಇನ್ನು 4-5 ಜನರಿಗೆ ಈ ಭಾಗದವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹುಟ್ಟಿನಲ್ಲಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯುತ್ತಿದೆ. ಪಕ್ಷದ ಎಲ್ಲ ವಿಚಾರಗಳಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ನಾವು ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಅನ್ನು ಶಕ್ತಿಯುತವಾಗಿ ಕಟ್ಟುವಂತಹ ಕೆಲಸಕ್ಕೆ ನಮ್ಮೆಲ್ಲ ಸಹಕಾರಗಳು ಬೇಕು. ಚಿಕ್ಕ ಚಿಕ್ಕ ವ್ಯತ್ಯಾಸಗಳೆಲ್ಲ ಇರುತ್ತದೆ, ಅದನ್ನೆಲ್ಲ ಎಲ್ಲಿ ಇರ್ತದೆ, ಮನೆಯಲ್ಲಿ ಇರ್ತದೆ, ಎಲ್ಲ ಕಡೆಯಲ್ಲಿ ಇರ್ತದೆ. ಅದನ್ನು ದಾಟಿ ನಾವು ಮಾಡುವಂತಹ ಕೆಲಸಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದರೆ ಇಡೀ ಜನಾಭಿಪ್ರಾಯ ಪುತ್ತೂರಿನ ಕಾಂಗ್ರೆಸ್ನ ಬಗ್ಗೆ ಒಳ್ಳೆ ಇದೆ. ಪಕ್ಷದವರ ಅಭಿಪ್ರಾಯಗಳು ಕೂಡ ಅದೇ ರೀತಿ ಬರಬೇಕು. ಆ ರೀತಿ ನಾವು ಪಾಸಿಟಿವ್ ನೇಚರ್ ಇರಬೇಕು. ಯಾರ ಹತ್ರ ನೆಗೆಟಿವ್ ನೇಚರ್ಗಳು ಇರಬಾರ್ದು. ವ್ಯತ್ಯಾಸಗಳು ಇದ್ರೆ 4 ಗೋಡೆಯ ಮಧ್ಯೆ ಅದನ್ನು ಸರಿ ಮಾಡಿಸ್ಕೊಂಡು ಹೋಗುವಂತ ಅವಶ್ಯಕತೆ ಇದೆ. ನಾಡಿದ್ದು 2ನೇ ತಾರೀಕಿಗೆ ಸುಮಾರು 75,000 ಜನರಿಗೆ ನಾವು ವಸ್ತ್ರ ವಿತರಣೆಯನ್ನು ಆಯೋಜನೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತು. ಇವರೆಲ್ಲ ಬೆಳಗಿಂದ ಸಾಯಂಕಾಲ ಇಲ್ಲಿ ಕೂತವರೆಲ್ಲ ಬೆಳಗಿಂದ, ಅದು ಕೂಡ ಮಹಿಳೆಯರು ಮೊನ್ನೆಯಿಂದ ಕಾರ್ಯಕ್ರಮದಿಂದ ಬಂದು ಅದಕ್ಕೆ ಸಹಕಾರ ಕೊಡುವವರು, ಪುರುಷರು ಕೂಡ ಅದಕ್ಕೆ ಸಹಕಾರ ಕೊಡುವಂಥದ್ದು. ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಇದನ್ನು ಮಾಡಿದ್ದಂತಲ್ಲ, ಮೂಡಿ ಬಂದದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಮಾಡಬೇಕು ಅಂತ ಮಾಡಿ ಬಂದದ್ದಲ್ಲ, ಇದು ಮೂಡಿ ಬಂದಿರುವಂಥದ್ದು. ಬಂದು ನಾವು 75,000 ಜನರಿಗೆ ಮುಟ್ಟಿದ್ದೇವೆ. ಬರುವ 3-4 ವರ್ಷಗಳಲ್ಲಿ ನಾವು 1 ಲಕ್ಷ ಜನರಿಗೆ ತಲುಪಿದ್ರೆ ಅದು ನಮ್ಮ ಸಾಧನೆ ಅಂತ ನಾನು ಹೇಳಲಿಕ್ಕೆ. ನನಗೆ ದುಡ್ಡು ಕೊಡ್ಲಿಕ್ಕೆ, ಖರ್ಚು ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಆದರೂ ತೊಂದರೆ ಇಲ್ಲ. 1 ಲಕ್ಷ ಜನರಿಗೆ ನಾವು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೀವಿ. 1 ಲಕ್ಷ ಜನರಿಗೆ ನಾವು ವಸ್ತ್ರ ವಿತರಣೆಯನ್ನು ಮಾಡಿದ್ದೀವಿ. ಅಶೋಕ್ ರೈ ಒಬ್ಬರು ಸೇರಿದ್ರು, ಕೈ ಜೋಡಿಸಿದ ನಿಮಗೆಲ್ಲ ದೇವರ ಆಶೀರ್ವಾದ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಾತಿ ಧರ್ಮವನ್ನು ಎಲ್ಲ ಬಿಟ್ಟು ನಾವು ಮಾಡ್ತಾ ಇದ್ದೇವೆ. ನಾಡಿದ್ದು ಬಂದವರಿದ್ದು ಸಾಕ್ಷಿ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಅವರು ಫೋನ್ ಮಾಡಿ ಹೇಳಿದ್ರು, ಈ ಸರ್ತಿ ನೀವು ಮುಖ್ಯಮಂತ್ರಿ ಬಿಡ್ರೆ ಬಲ್ಲಿ ಇಂಚಿನ ಕಾರ್ಯಕ್ರಮ ಓಲ್ಲ ಆಪೂಜಿ ಅನ್ನೋ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿ ಒಂದು ವಿಚಾರವನ್ನು ತಿಳಿಸಿದ್ರು, ತೂಲೆ ಅಶೋಕ್ ರೈಗಳೇ, ಇಂಥ ಕಾರ್ಯಕ್ರಮ ಎಲ್ಲಿಯೂ ಕೂಡ 75,000 ಜನ ಸೇರುವಂಥದ್ದು ಆಗುದಿಲ್ಲ. ಇದಕ್ಕೆಲ್ಲ ನೀವು ಸಾಕ್ಷಿಯನ್ನಾಗಿ ಮಾಡಬೇಕು, ಎಲ್ಲ ನಮ್ಮ ಪಕ್ಷದವರು ಸೇರಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಬರುವಂತ ಕೆಲಸ, ಮುಖ್ಯಮಂತ್ರಿಯವರು ನಿನ್ನೆ ಫೋನ್ ಮಾಡಿ ಶುಭವನ್ನು ಹಾರೈಸಿದ್ದಾರೆ.
ಮುಂದಿನ 1 ತಿಂಗಳಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಈ ನಮ್ಮ ಪುತ್ತೂರಿಗೆ ಬರ್ಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ 1,010 ಕೋಟಿ ರೂಪಾಯಿಯ ಆ ಕುಡಿಯುವ ನೀರಿನ ಯೋಜನೆಗೆ ಶಿಲಾನ್ಯಾಸ ಮಾಡ್ಲಿಕ್ಕಿದ್ದಾರೆ. ಒಂದು ಗ್ರೌಂಡ್ ನಾವು 20 ಎಕರೆ ಜಾಗೆ ಇವತ್ತಿನವರೆಗೆ ಕನಸಿನಲ್ಲಿ ಕಾಣದಂತ, ಪುತ್ತೂರಿನ ಇತಿಹಾಸದಲ್ಲಿ ಆಗದಂತ 20 ಎಕರೆ ಜಾಗೆಯನ್ನು ಗ್ರೌಂಡ್ಗೆ ಒಳ್ಳೆ ರೀತಿಯ ಗ್ರೌಂಡ್ ಅನ್ನು ನಾವು ಮಾಡಬೇಕು. ಅದಕ್ಕೆ 8.5 ಕೋಟಿ, ಒಂದು 25 ಕೋಟಿಯ ಪ್ರಪೋಸಲ್ ಅನ್ನು ಕಳಿಸಿದ್ವಿ. 20 ಎಕರೆ ಜಾಗವನ್ನು ಗುರುತಿಸಿ ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂತ, ನಮ್ಮ ಮಕ್ಕಳಿಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು, ಎಲ್ಲ ವ್ಯವಸ್ಥೆಗಳು ಅಲ್ಲಿ ಆಗಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಅದನ್ನೆಲ್ಲ ಮಾಡಿ ಇದಕ್ಕೆಲ್ಲ ಶಿಲಾನ್ಯಾಸ ಮಾಡಲಿಕ್ಕೆ. ಆಗ ನಾನು ನಮ್ಮ ಪಕ್ಷದ ಅಧ್ಯಕ್ಷರುಗಳಿಗೆ ಮತ್ತೆ ಮಾಜಿ ಅಧ್ಯಕ್ಷರುಗಳಿಗೆ ನಾನು ಒಂದು ವಿಚಾರವನ್ನು ತಿಳಿಸುವಂಥದ್ದು, ನಾವು ಇವಾಗಲೇ 13 ಸೆನ್ಸ್ ಜಾಗ ನಮಗೆ ಒಂದು ಕಡೆ ಪುತ್ತೂರಿನ ಹೃದಯ ಭಾಗದಲ್ಲಿ ಆಗಿದೆ. ದಯಮಾಡಿ ನೀವು ಅದನ್ನು ಬರುವ ತಿಂಗಳು ಮುಖ್ಯಮಂತ್ರಿಗಳು ಬರುವಾಗ ಅದಕ್ಕೂ ಕೂಡ ಶಿಲಾನ್ಯಾಸ ಮಾಡುವಂತ ಮಾಡಿ, ಯಾರೆಲ್ಲ ಏನೋ ನೆಗೆಟಿವ್ ಮಾತಾಡಿದ್ರೆ ನೀವೇನು ಹಿಡಿದಿರಬೇಡಿ. ಇದನ್ನೆಲ್ಲ ಮಾಡಿ ನಾವು ಅದನ್ನೆಲ್ಲ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ, ಪಕ್ಷ ಕಟ್ತಾ ಇದ್ದೇವೆ ಅನ್ನೋ ವಿಚಾರವನ್ನು, ಜನಗಳ ಮತವನ್ನು, ಜನಗಳ ವಿಶ್ವಾಸವನ್ನು ತಗೊಳ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ನಾವು ಸಮಾಜಕ್ಕೆ ಕೊಡಬೇಕಿದೆ. ಇನ್ನು 2 ವರ್ಷದಲ್ಲಿ 3 ವರ್ಷ 2 ವರ್ಷದ ಒಳಗಡೆ ಒಳ್ಳೆ ರೀತಿಯ ಕಾಂಗ್ರೆಸ್ ಭವನ ಪುತ್ತೂರಿನಲ್ಲಿ ಮೂಡಿ ಬರಬೇಕು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀನಿ. 13 ಸೆನ್ಸ್ ಜಾಗ ಗುರುತಿಸುವಂಥದ್ದಾಗಿದೆ, ಎಲ್ಲಿದೆ ಅಂತ ಮತ್ತೆ ಅದು ನಿಮ್ಮ ಮೇಲೆ RTC ಆದ ಮೇಲೆ ಇವರು ಹೇಳ್ತಾರೆ. ಆ ನಂತರ ಶಿಲಾನ್ಯಾಸ ಮಾಡುವಾಗ ನಿಮಗೆ ಗೊತ್ತಾಗ್ತದೆ. ಅದನ್ನು ಮಾಡುವಂತ ಕೆಲಸ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕೂಡ ನಾವು ಬೇರೆ ಜಾಗವನ್ನು ಶಿಫ್ಟ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಆಯುಷ್ಮಾನ್ಗೂ ಕೂಡ 1.5 ಎಕರೆ ಜಾಗವನ್ನು ಕೊಡುವಂತದ್ದಾಗಿದೆ. ಒಂದಷ್ಟು ಇಂಡಸ್ಟ್ರಿಗಳಿಗೆ ಜಾಗವನ್ನು ಕೊಡುವಂತ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ. ಒಟ್ಟಿನಲ್ಲಿ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇದೆ. ನಾನು ವಿಶ್ವನಾಥ್ ರೈಗಳ ಹತ್ರ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದು, ನಾಡಿದ್ದು ಉಪಮುಖ್ಯಮಂತ್ರಿಗಳು ಬರುವಾಗ ಒಂದು ಒಳ್ಳೆಯ ಮನವಿಯನ್ನು ಮಾಡಿ ಒಂದು ಪ್ರಮುಖರ 10 ಎಲ್ಲರೂ ರಾಶಿಯಾಗಿ ಒಂದು 10 ಜನ, ನೀವು ಮತ್ತೆ ನಿಮ್ಮ ತಂಡದವರನ್ನು 10-15 ಜನ ಗುರುತಿಸಿ ಮೆಡಿಕಲ್ ಕಾಲೇಜ್ ನಮಗೆ ಕೊಡಬೇಕು ಅನ್ನೋ ಒಂದು ವಿನಂತಿ. ಅವರ ಭಾಷಣದ ಮೊದಲು ನಾವು ಅವರಿಗೆ ಪ್ರಮುಖ ಸ್ಥಾನ, ಅದಕ್ಕೆ ಸಮಯವನ್ನು ನಾವು ಕೊಡ್ತೇವೆ. ನೀವು ಡಾಕ್ಟರ್ ರಾಜರಾಮು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತೆ ಬೇರೆಯವರು ಇದ್ರೂ ಒಳ್ಳೆಯದು. ನಮ್ಮ ಮಿತಿಯವರೆಲ್ಲ ಇದ್ರೆ ಒಳ್ಳೆಯದು. 10 ಜನರಿಗೆ ಅವರು ಬಂದು ನೀವು ವೇದಿಕೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ, ಆಗ ನಾವೆಲ್ಲ ಕೂಗಬೇಕು ಕೆಳಗಡೆ ಕೂತವರು. ಇವರು ಬರುವಾಗ ವಿ ವಾಂಟ್ ಮೆಡಿಕಲ್ ಕಾಲೇಜ್ ಅನ್ನೋ ಸ್ವರ ಪುತ್ತೂರಿನ ಜನತೆಯಲ್ಲಿ ಎಬ್ಬಿಸುವಂತ ಕೆಲಸಗಳು ಕೂಡ ಆಗಬೇಕು. ನಾವು ಸ್ವರ ಕಡೆ ಗಟ್ಟಿ ಅಲ್ಲಿ ಕೂತ್ಕೊಂಡು ವಿಶ್ವನಾಥ ರೈಗಳು ಮೇಲೆ ಹೋದ್ರು ನಾನು ನೋಡೋದಂತಲ್ಲ. ವಿ ವಾಂಟ್ ಮೆಡಿಕಲ್ ಕಾಲೇಜ್, ಒಂದೇ ಒಂದು ವರ್ಡ್, ವಿ ವಾಂಟ್ ಮೆಡಿಕಲ್ ಕಾಲೇಜ್. ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋ ಕೂಗು. ನಾವು ಒತ್ತಡ ಅಲ್ಲ, ಅವರಿಗೆ ಪ್ರೆಷರ್ ಮಾಡುವಂತಲ್ಲ, ನಮ್ಮ ಕೂಗು ಅವರಿಗೆ ಇರ್ಲಿ, ನಮ್ಮ ಜನತೆಯ ಕೂಗು ಅವರಿಗೆ ಇರ್ಲಿ ಅನ್ನೋ ಮಾತನ್ನು ನಿಮ್ಮ ಹತ್ರ ಹೇಳುತ್ತಾ, ಅವರನ್ನು ಸ್ವಾಗತ ಯಾಕೆ ಮಾಡಬೇಕಂತ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ ಆಗ್ಬೋದು. ಬೊಲುವರಲ್ಲಿ ಯಾಕೆ ಸ್ವಾಗತ ಮಾಡೋದನ್ನು ನಮ್ಮ ಅಧ್ಯಕ್ಷರು ಹೇಳಿಲ್ಲ. ಯಾಕೆ ಬೊಲುವರಲ್ಲಿ ಸ್ವಾಗತ ಮಾಡೋದಂತ ಹೇಳಿದ್ರೆ, ಪಕ್ಷದ ಬ್ಯಾನರ್ಗಳನ್ನು ನಾವು ಇದರಲ್ಲಿ ಹಾಕುವುದಿಲ್ಲ. ಯಾವುದರಲ್ಲಿ ನಮ್ಮ ಜನಮನ ಕಾರ್ಯಕ್ರಮದಲ್ಲಿ ಯಾವುದೇ ಪಕ್ಷದ ಬ್ಯಾನರ್ಗಳಿಲ್ಲ, ಪಕ್ಷಾತೀತವಾಗಿ ನಡೀತದೆ. ಎಲ್ಲಾ ಪಕ್ಷದವರು ಬರ್ತಾರೆ. ಅದಕ್ಕಾಗಿ ಪಕ್ಷದ ಬ್ಯಾನರ್ ಅನ್ನು ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರನ್ನು ಬೊಲುವರಲ್ಲಿ ಸ್ವಾಗತ ಮಾಡುವ ವಿಚಾರವನ್ನು ಮಾಡಿದ್ದೀವಿ. ಅಲ್ಲಿಂದ ನಡ್ಕೊಂಡು ಬರುವುದು ಬೇಡ, ಯಾಕಂತ ಹೇಳಿದ್ರೆ ಅವರು ಕಾರಲ್ಲಿ, ನಾವು ನಡ್ಕೊಂಡು ಬಂದ್ರೆ ಜನ ಹಿಂದೆ ಮುಂದೆ ಆಗ್ತದೆ. ಅವರು ಕಾರಲ್ಲಿ ಬರುವಾಗ ಅಲ್ಲೊಂದು 100-200 ಜನ ಸೇರಿ ಒಳ್ಳೆ ರೀತಿಯಲ್ಲಿ ಸ್ವಾಗತ ಆದ್ರೆ ನಾನು ಕೂಡ ಅಲ್ಲಿ ಬರುವಂತ ಮಾಡ್ತೇನೆ. ಒಟ್ಟಿನಲ್ಲಿ ಗುಂಡೂರಾವ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಸ್ವಾಗತ ಸಮಿತಿಯವರು ಯಾರಾದ್ರೂ ಇರ್ಬೋದು, ನಮ್ಮ ಇವರು ರಂಜಿತ್ ಬಂಗೇರ ಮತ್ತೆ ಪ್ರಹ್ಲಾದ್ ಅವರೆಲ್ಲ ಮಂಗಳೂರು ಹೋಗಿದ್ದಾರೆ. ಈಗ ಗುಂಡೂರಾವ್ ಅವರ ಹತ್ರ ಅವರನ್ನು ವಿಚಾರ ತಿಳಿಸ್ಲಿಕ್ಕೆ. ಗುಂಡೂರಾವನ್ನು ಕೂಡ ಆ ಸಮಯಕ್ಕೆ ಅಲ್ಲಿ ಬರುವಾಗ ನೀವು ಸ್ವಲ್ಪ ಕೋಆರ್ಡಿನೇಟ್ ಮಾಡಬೇಕು, ಯಾಕಂದ್ರೆ ಅವರು ಮುಂದೆ ಇವರು ಮುಂದೆ ಅಂತ ಆಗೋದಕ್ಕೆ ಆ ಸಮಯವನ್ನು ಸ್ವಲ್ಪ ಮ್ಯಾನೇಜ್ ಮಾಡಿ ಅವರು ಆ ಸಮಯಕ್ಕೆ ಅಲ್ಲಿ ಬಂದ್ರೆ ಇಬ್ಬರನ್ನಲ್ಲಿ ಸ್ವಾಗತ ಮಾಡಿ ಮತ್ತೆ ಅಲ್ಲಿಂದ ಬರುವಂತ ಕೆಲಸವನ್ನು ನಾವು ಮಾಡುವಂಥದ್ದು. ಇಲ್ಲಿ ಮತ್ತೆ ಅಲ್ಲಿ ನಾವು ಒಂದು ದೊಡ್ಡ ಹಾರ ಮಾಡಿ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಹೆಚ್ಚಿನವರಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಸಮಯದಲ್ಲಿ ಅವಕಾಶಗಳು ಇಲ್ಲ. 3 ಧರ್ಮದವರು ಒಂದು 5-5 ನಿಮಿಷ ಮಾತಾಡ್ತಾರೆ. ಆ ನಂತರ ನಾನು ಪ್ರಾಸ್ತಾವಿಕವಾಗಿ ನಾನೊಂದು 10-15 ನಿಮಿಷ ಮಾತಾಡ್ತೇನೆ. ಆನಂತರ ಗುಂಡೂರಾವ್ ಬಂದ್ರೆ ಅವರು ಮಾತಾಡ್ತಾರೆ. ಆ ನಂತರ ಡಿ.ಕೆ. ಮಾತಾಡ್ತಾರೆ. ಬೇರೆ ಹೊರಗಡೆಯಿಂದ ಬಂದಂತ ಅತಿಥಿಗಳು ಏನಾದಿದ್ರೆ, ಈಗ ರಮಣಾಥ ರೈಗಳು ಬರ್ತಾರೆ, ಬೇರೆ ಅಂತವ್ರು ಯಾರಾದ್ರೂ ಬಂದ್ರೆ ಮಾತ್ರ ಅವರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ತಾವೆಲ್ಲ ತಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು, ಇದು ನಮಗೆ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಇದನ್ನು ಬಳಸ್ಕೊಳ್ಳಿಕ್ಕೆ ಇರುವಂತ ಒಂದು ಒಳ್ಳೆ ವ್ಯವಸ್ಥೆ ಅಂತ
ಅಂತ ನಾನು ತಿಳ್ಕೊಂಡೆ. ನನ್ನ ಕಾರ್ಯಕ್ರಮ ಅಂತ ನಾನು ಹೇಳುವಂಥದ್ದಲ್ಲ. ನಾನು 12 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಪಕ್ಷಾತೀತವಾಗಿ ಎಲ್ಲರನ್ನು ಚೆನ್ನಾಗಿ ನೋಡಿಕೊಂಡು ಕಳಿಸಿ ಊಟ ಮಾಡಿಸಿ ವರ್ಷ ವಿತರಣೆಯನ್ನು ಮಾಡಿ ಹೋದ್ರೆ ಜನರಿಗೆ ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಡೀ ದಕ್ಷಿಣ ಕನ್ನಡ, ಉಡುಪಿ, ಕರ್ನಾಟಕದ ಮೀಡಿಯಾ ಇದಕ್ಕೆ ಸಾಕ್ಷಿ ಆಗ್ತದೆ. ಸುಮಾರು 10 ಜನ ಏನು ಯೂಟ್ಯೂಬರ್ಸ್ ಅನ್ನು ಕೂಡ ನಾವು ಈ ಸಲ ಹೈರ್ ಮಾಡಿ ಒಬ್ಬೊಬ್ಬರು ಯೂಟ್ಯೂಬ್ ಅಲ್ಲಿ 6 ಲಕ್ಷ 8 ಲಕ್ಷ 15 ಲಕ್ಷ ವ್ಯೂವರ್ಸ್ ಇರ್ತಾರೆ. ನಾವು ಈ ಸಲ 6-7 ಜನ ಯೂಟ್ಯೂಬರ್ಸ್ ಅನ್ನು ಕೂಡ ಹೈರ್ ಮಾಡಿದ್ದಾರೆ. ಅದರಿಂದ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇದರಿಂದ ಮಾಹಿತಿ ಹೋಗುವಂತ ಕೆಲಸ ಆಗ್ತದೆ. ನಾವು ಪುತ್ತೂರಿನಲ್ಲಿ ಮಾಡಿದ್ರೆ ಪುತ್ತೂರಿನ ಜನತೆಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ, ರಾಜ್ಯಕ್ಕೆ, ವಿಶ್ವಕ್ಕೆ ಹೋಗಬೇಕು ಅಂತ ನಮ್ಮ ಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ತಾವೆಲ್ಲ ನಗುಮುಖದಿಂದ ಬಂದು ತಮ್ಮ ಕಾರ್ಯಕ್ರಮ ಅನ್ನೋ ಮನೋಭಾವನೆ ಇಟ್ಕೊಂಡು ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಜನ ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡುವಂತ ಮುಂದಿನ ದಿವಸಗಳು ಬರ್ತದೆ. ನೀವೆಲ್ಲ ಸಕ್ತರಿದ್ದೀರಿ, ನಿಮಗೆಲ್ಲ ಶಕ್ತಿಯನ್ನು ಆ ದೇವರು ಕೊಟ್ಟಿದ್ದೇನೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವ, ಅದೇ ರೀತಿ ಪಕ್ಷವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡುವ. ನನಗೆ ಈ ಅಶೋಕ್ ರೈಗೆ ನಿಮ್ಮ ಸಹಕಾರಗಳು, ಮಾರ್ಗದರ್ಶನಗಳು ಯಾವಾಗಲೂ ಇರಲಿ. ತಪ್ಪಿದಲ್ಲಿ ತಿದ್ದುವಂತ ಕೆಲಸ ಮಾಡುವಂತ ಇಲ್ಲಿ ಇದ್ದಾರೆ ನಮ್ಮ ಪ್ರಮುಖರು. ಅವರು ಕರೆದು ಹೇಳಿದ್ರೆ ಯಾವಾಗಲೂ ತಪ್ಪುಗಳನ್ನು ತಿದ್ದುವಂತ ಕೆಲಸವನ್ನು ಅಶೋಕ್ ರೈ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಮುಂದಿನ ದಿವಸಗಳಲ್ಲಿ ಬೂತ್ ಮಟ್ಟಕ್ಕೆ ಹೋಗಿ, ಈಗ ಅಧ್ಯಕ್ಷರುಗಳ ನೇಮಕದ ನಂತರ ಅಲ್ಲಿ ಬದಲಾವಣೆಗಳು ಬೇಕಿದೆ ಅದನ್ನು ಮಾಡಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಒಂದು ನಗರದಲ್ಲಿ ಗ್ರಾಮ ವಾಸ್ತವ ಕೂಡ ನಮ್ಮ ಬಡಗನೂರು ನಮ್ಮ ಗ್ರಾಮಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಯಾರಾದರೂ ಒಂದು ಮನೆಯನ್ನು ಗುರುತಿಸಿ ಅಲ್ಲಿ ಕೂಡ ಗ್ರಾಮ ವಾಸ್ತವ ಮಾಡಬೇಕು ಅನ್ನುವಂಥ ಕಲ್ಪನೆಗಳಿದೆ. ಆರಂಭ ಮಾಡುವುದು ಸುಲಭ, ನಡೆಸಿಕೊಂಡು ಹೋಗೋದು ಕಷ್ಟ. ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಿಮ್ಮೆಲ್ಲ ಸಹಕಾರ ಇಲ್ಲಿ. ನಿಮಗೆಲ್ಲ ಈಗ ಕಾರ್ಯಕರ್ತರಿಗೆ ಶಕ್ತಿ ಇದೆ. ನಿನ್ನೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿದ್ರು, ನಿಮ್ಮ ಕಾರ್ಯಕರ್ತರು ಬಂದು ಅದು ಇದೇನೇ ಆಗಬೇಕು ಅನ್ನೋ ವಿಚಾರವನ್ನು ಹೇಳಿದ್ರು. ಹೀಗೇನೆ ಆಗಬೇಕು. ಹೌದು, ಇದೆಲ್ಲ ಹಾಗೇನೆ ಆಗಬೇಕು ಅಂತ ಹೇಳಬೇಕಿದ್ರೆ ಪಕ್ಷ ಇದ್ರೆ ತಾನೇ ಇಲ್ಲಿ ಶಾಸಕರಿದ್ರೆ ತಾನೇ ಇರುವುದು ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವುದಿದ್ರೆ ತಾನೇ ನಾವು ಅವೆಲ್ಲ ಇರೋದು. ಇಲ್ಲಿ ಅಶೋಕ್ ರೈ ಇರುವುದು, ನಾವಿರುವುದು, ಎಲ್ಲ ಇರೋದು. ಅದರಿಂದ ಅದನ್ನು ನಾವು ತಿಳ್ಕೊಳ್ಳುವಂತಹ ಕೆಲಸಗಳನ್ನು ಕಾರ್ಯಕರ್ತರು ಮಾಡುವಂತ ಅವಶ್ಯಕತೆ. ನಿಮಗೆ ಶಕ್ತಿ ಇದೆ, ಯಾರಿಗಾದ್ರೂ ಸಹಾಯ ಇದ್ರೆ ಮಾಡಿ. ಆ ಪಕ್ಷಾತೀತವಾಗಿ ಮಾಡುವಂತ ಕೆಲಸವನ್ನು ಮಾಡಿ. ಖಂಡಿತ ಜನ ನಮ್ಮ ಪರವಾಗಿ ಒಲವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತದೆ. ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿ ಆಗಿದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ತೆಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.